ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ರಾಮಸಮುದ್ರ ಕೆರೆಗೆ ಎಸ್ಎನ್ಕ್ರಿಯೇಟ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಆಂಜಿನಪ್ಪ ಪುಟ್ಟೂರವರು ಮೈದುಂಬಿ ಹರಿಯುತ್ತಿರುವ ರಾಮಸಮುದ್ರ ಕೆರೆಗೆ ಬಾಗಿನ ಅರ್ಪಿಸಿದರು. ಶಿಡ್ಲಘಟ್ಟ ತಾಲೂಕಿನ ರಾಮಸಮುದ್ರ ಕೆರೆಯು ಸುಮಾರು ವರ್ಷಗಳ ನಂತರ ಮೈದುಂಬಿ ಹರಿಯುತ್ತಿದ್ದು, ಎಸ್ಎನ್ಕ್ರಿಯೇಟ್ ಟ್ರಸ್ಟ್ ಅಧ್ಯಕ್ಷ ಆಂಜಿನಪ್ಪ ಪುಟ್ಟು ರಾಮಸಮುದ್ರ ಕೆರೆಗೆ ಭೇಟಿ ನೀಡಿ ಕೆರೆಯ ಬಳಿ ಇರುವ ಗಂಗಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕೆರೆಗೆ ಬಾಗಿನ ಅರ್ಪಿಸಿದರು. ನಂತರ ಮಾತನಾಡಿದ ಆಂಜಿನಪ್ಪ ಪುಟ್ಟೂರವರು, ವರುಣನ ಕೃಪೆಯಿಂದ ನಮ್ಮ ಬರದ ಜಿಲ್ಲೆ ಜಲಮಯಗೊಂಡಿದ್ದು ಕೆರೆ ಕುಂಟೆಗಳು ತುಂಬಿ ಕೋಡಿ ಹೋಗುತ್ತಿವೆ. ಸುಮಾರು 15 ವರ್ಷಗಳ ನಂತರ ಸಾದಲಿ ಹೋಬಳಿಯ 3600 ಎಕರೆ ವಿಸ್ತೀರ್ಣದ ಕೃಷಿ ಭೂಮಿಗೆ ನೀರು ಒದಗಿಸುವ ಶಕ್ತಿ ಇರುವಂತಹ ರಾಮಸಮುದ್ರ ಕೆರೆ ತುಂಬಿ ಮೈದುಂಬಿ ಹರಿಯುವ ಮೂಲಕ ಕೋಡಿ ಹೋಗುತ್ತಿದ್ದು, ಈ ಭಾಗದ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಕೃಷಿ ಚಟುವಟಿಕೆಗೆ ನೀರು ಒದಗಿಸುವ ಪ್ರಮುಖ ಕೆರೆ ಇದಾಗಿದೆ. ಪ್ರಕೃತಿಯ ಸೊಬಗಿನಲ್ಲಿ 7 ಬೆಟ್ಟಗಳ ನಡುವೆ ಇರುವ ಈ ಕೆರೆಯು ಮೈದುಂಬಿ ಹರಿಯುತ್ತಿದ್ದು, ಮನೋಹರವಾದ ರಮಣೀಯ ದೃಶ್ಯ ನೋಡಲು ನಮಗೆ ಅವಕಾಶ ಸಿಕ್ಕಿದೆ. ಅಧಿಕ ಮಳೆಯಿಂದ ಈ ಭಾಗದ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ. ಪ್ರಕೃತಿ ವಿರುದ್ಧವಾಗಿ ನಡೆದುಕೊಳ್ಳದೆ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಂಡು ನೀರನ್ನು ವೈಜ್ಞಾನಿಕ ರೀತಿಯಲ್ಲಿ ಬಳಸಿಕೊಂಡು ಕೃಷಿ ಚಟುವಟಿಕೆಗಳ ಕಾರ್ಯ ಮುಂದುವರಿಸುವ ನಿಟ್ಟಿನಲ್ಲಿ ನಾವು ಆಶಾದಾಯಕವಾಗಿ ಬದುಕಬೇಕಾಗುತ್ತದೆ ಎಂದರು. ಇವತ್ತು ನಮ್ಮ ಸಾದಲಿ ಎಸ್ದೇವಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಾಗದ ರೈತರಲ್ಲಿ ಬಹಳಷ್ಟು ಸಂತಸ ಮನೆ ಮಾಡಿ ಬಹಳ ದಿನಗಳಿಂದನೇ ದೇವರ ಆಶೀರ್ವಾದದಿಂದ ಮಳೆ ಚೆನ್ನಾಗಾಗಿ ಕೆರೆ ಕುಂಟೆಗಳೆಲ್ಲ ಕೋಡಿ ಹೋಗಿ ರೈತರ ಮುಖದಲ್ಲಿ ಒಂದು ಸಂತಸ ನೋಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತದೆ. ಇವತ್ತು ದಿನ ಈ ಭಾಗದ ಮುಖಂಡರು ಮತ್ತು ರೈತಾಪಿ ವರ್ಗ ಮತ್ತು ಎಲ್ಲ ನನ್ನ ಯುವಕ ಮಿತ್ರರು ಎಲ್ಲರೂ ಸೇರಿ ಕೆರೆ ತುಂಬಿದೆ, ನೀವು ಬರಬೇಕು, ಬಂದು ಇಲ್ಲಿನ ರೈತರ ಜೊತೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮತ್ತು ಇದರ ಉಪಯೋಗಗಳ ಬಗ್ಗೆ ಮತ್ತು ಮುಂದಿನ ಭವಿಷ್ಯದಲ್ಲಿ ನಾವೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ಉತ್ತೇಜನ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನಗಳು ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಬಂದು ಒಂದು ಗಂಗಮ್ಮ ದೇವಿಗೆ ಪೂಜೆಯನ್ನು ಸಲ್ಲಿಸಿ ರೈತರ ಜೊತೆ ಒಂದು ಸಂತಸನ ಹಂಚ್ಕೊಳ್ಳೋದಕ್ಕೆ ನಮ್ಮನ್ನು ಆಮಂತ್ರಿಸಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಮ್ಮನ್ನು ಬರಮಾಡಿಕೊಂಡು ಬಹಳಷ್ಟು ಗೌರವಯುತವಾಗಿ ನಡ್ಕೊಂಡಿರ್ತಾರೆ. ಅದರ ಜೊತೆಗೆ ಬಹಳ ಭಕ್ತಿಪೂರ್ವಕವಾಗಿ ಗಂಗಮ್ಮನಿಗೆ ಪೂಜೆನ ಸಹ ಸಲ್ಲಿಸಿರ್ತೀವಿ. ಬಹಳ ಬಾಗಿನ ಅರ್ಪಣೆಯನ್ನು ಸಹ ಮಾಡಿರ್ತೀವಿ. ಬಹಳ ಸಂತೋಷ ಆಗ್ತದೆ. ನಮ್ಮ 2 ಜಿಲ್ಲೆಗಳಲ್ಲೂ ಸಹ ಪ್ರಮುಖವಾದಂಥ ಕೆರೆ ರಾಮಸಮುದ್ರ ಕೆರೆ. ಬಹಳಷ್ಟು 550 ಎಕರೆ ಪ್ರದೇಶದಲ್ಲಿ ಇದರ ಒಂದು ವಿಸ್ತೀರ್ಣ ಇದ್ದು ಬಹಳಷ್ಟು ಆಳನೂ ಸಹ ಇರ್ತದೆ. ಕೃಷಿ ಭೂಮಿಗೆ ನೀರು ಒದಗಿಸಂತ ಶಕ್ತಿ ಈ ಕೆರೆಗೆ ಶಕ್ತಿ ಇರ್ತದೆ. ಆ ನಿಟ್ಟಿನಲ್ಲಿ ವರುಣ ಆಶೀರ್ವಾದ ಮಾಡಿ ಕೆರೆ ತುಂಬಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಬಹಳ ಸಂತೋಷ. ಮುಂದಿನ ದಿನಗಳಲ್ಲೂ ಸಹ ನಾವು ಹಿಂದೆ ಏನು ನಾವೇ ಕರೀತಾ ಇದ್ವಿ ನಮ್ಮ ಜಿಲ್ಲೆಗಳನ್ನ ಬರಪೀಡಿತ ಪ್ರದೇಶಗಳು, ಬರಡು ಪ್ರದೇಶ, ನಮ್ಮಲ್ಲಿ ನೀರು ಸಿಗ್ತಾ ಇಲ್ಲ ಅನ್ನೋದೆಲ್ಲನೂ ಸಹ. ಆದರೆ ಪ್ರಕೃತಿ ಆಶೀರ್ವಾದ ಮಾಡಿದ್ರೆ, ಪ್ರಕೃತಿ ಮನಸ್ಸು ಮಾಡಿದ್ರೆ ಏನೆಲ್ಲನೂ ಸಹ ಆಗ್ತದೆ ಅನ್ನೋದಕ್ಕೆ ನಮ್ಮ ಜಿಲ್ಲೆನೇ ಸಹ ನಿದರ್ಶನ. ಎಲ್ಲ ಕೆರೆಗಳಲ್ಲೂ ಸಹ ನೀರು ನೋಡ್ತಾ ಇದ್ದೀವಿ. ಶಿಡ್ಲಘಟ್ಟ ನಗರದ ಮಧ್ಯಭಾಗದಲ್ಲೂ ನೆನ್ನೆ ನಾವು ಒಂದು ಮನೆಗೆ ಹೋಗಿದ್ದಾಗ ಅವರು ಹಿಂದಿನ ದಿನಗಳಲ್ಲಿ 1980-75 ದಶಕದಲ್ಲಿ ನೀರು ಬಂದಿದೆ. ಅವರು ಸಹ ನೀರನ್ನ ಉಪಯೋಗಿಸ್ತಾ ಇರೋಂಥದ್ದನ್ನು ಸಹ ನಾವು ನೋಡ್ತಾ ಇರೋದು ನೋಡಿದ್ರೆ ನಾವೆಲ್ಲರೂ ಆಶಾದಾಯಕವಾಗಿ ಬಹಳಷ್ಟು ಪಾಸಿಟಿವ್ ಎನರ್ಜಿಲಿ ನಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ. ಮುಂದಿನ ದಿನಗಳಲ್ಲೂ ಒಳ್ಳೇದು ನಮಗೆ ಕಾಣ್ತಾ ಇದೆ. ಒಂದು ಆಶಾಭಾವನೆಯಲ್ಲಿ ನಾವೆಲ್ಲರೂ ಸಹ ಬದುಕಬೇಕಾಗ್ತದೆ. ಮುಂದಿನ ವಾತಾವರಣನೂ ಸಹ ನಮಗೆ ಶುಭ ಸೂಚನೆನ ಪ್ರಕೃತಿ ಕೊಡ್ತಾ ಇರೋದ್ರಿಂದ ಹೆಚ್ಚೆಚ್ಚು ನಾವು ಪ್ರಕೃತಿಗೆ ನಮ್ಮ ಪರಿಸರ ಏನಿದೆ ಪರಿಸರ ಶುದ್ಧಿ ಮಾಡ್ಕೊಳ್ಳೋದು, ಕೆರೆ ಕುಂಟೆಗಳನ್ನ ಶುದ್ಧಿ ಮಾಡಿ ನೀರನ್ನ ಶೇಖರಣೆ ಮಾಡೋದಕ್ಕೆ ಮತ್ತು ವೈಜ್ಞಾನಿಕವಾಗಿ ಕೃಷಿನ ಮಾಡೋಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಗಮನ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಸಹ ದೇವರು ನಮ್ಮ ಬೆನ್ನಿಂದೆ ಇದ್ದು ಆಶೀರ್ವಾದ ಮಾಡ್ತಾಳೆ ಆ ಗಂಗಮ್ಮನು ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಈ ಭಾಗದ ಎಲ್ಲ
ನಮ್ಮ ಮುಖಂಡರುಗಳು ಮತ್ತು ಇಲ್ಲಿನ ಎಲ್ಲ ಯುವಕರಿಗೆ ನನ್ನ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಿ ಈ ಒಂದು ಪ್ರಕೃತಿನ ನೋಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು. ಇಷ್ಟೊಂದು ರಮಣೀಯವಾದಂಥ ಸ್ಥಳ ನಾವು ನೋಡಿರಲಿಲ್ಲ. ಇಷ್ಟೊಂದು ಬೆಟ್ಟಗಳ ಮಧ್ಯದಲ್ಲಿ ಈ ಒಂದು ತಾಯಿ ಇಷ್ಟೊಂದು ವಿಸ್ತಾರವಾದಂಥ ಒಂದು ಕೆರೆಯ ಒಡಲನ್ನು ಇಟ್ಕೊಂಡಿರೋಂಥದ್ದು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ನಾವೆಲ್ಲರೂ ಸಹ ಮುಂದಿನ ಶಿಡ್ಲಘಟ್ಟ ತಾಲೂಕಿನ ಅಭಿವೃದ್ಧಿ ಪಡಿಸೋದಕ್ಕೆ ಏನೆಲ್ಲ. ಇನ್ನು ಈ ಬಾಗಿನ ಕಾರ್ಯಕ್ರಮದಲ್ಲಿ ಹಾನೂರು ದೇವರಾಜ್, ವಿಶ್ವನಾಥ್, ಆನಂದ್, ಮದನ್, ಬಂಗಾರಪ್ಪ, ನಾರಾಯಣಸ್ವಾಮಿ, ವೆಂಕಟಸ್ವಾಮಿ, ಶ್ರೀರಾಮಪ್ಪ, ಕೃಷ್ಣಪ್ಪ, ರಾಮಕೃಷ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಸಾಕು ನೀರು ಬೇಜಾನ್ ಬರ್ತದೆ. ರಾಜಮ್ಮ ದೇವಸ್ಥಾನ ಇದೆ ನೋಡಿ, ಕಡಿಮೆ ಕೆರೆ ಅದು ಬಂದ್ರೆ ನೀರು ಈಗಾಗಲೇ ಈ ಕಾಲದಲ್ಲಿ ಬಿಟ್ಟರೆ ಮಾತ್ರ ತಡೆಯಲ್ಲ ಅಂದಾಗ ಇದು ಓಪನ್ ಆಗುತ್ತೆ. ನೀರು ಬೆಳಗ್ಗೆ ನೀರು ಬೇಕಂತ ಇದು ಓಪನ್ ಮಾಡೋದು. ಅದು ಭಾಗದ ರೈತರಿಗೆ ಉಪಯೋಗ ಕಡಿಮೆ. ನೀರು ಎಷ್ಟಂತ ಮಾತಾಡಿ 1500 ಅಡಿ